ಪುತ್ತೂರಿನಲ್ಲಿ ಬ್ರಾಂಡೆಡ್ ಆಗಿರುವಂತಹ ಸ್ಟಾರ್ ಟಿವಿ ಅನ್ನುವಂಥದ್ದು ತಯಾರಾಗುವಂತಹ ಸ್ಪಾಟ್ಗೆ ನಾವು ಇವತ್ತು ಬಂದಿದ್ದೇವೆ. ಅನ್ಬ್ರೇಕೇಬಲ್ ಅಂದರೆ ಮಕ್ಕಳು ಬಾಲ್ ಅಥವಾ ರಿಮೋಟ್ಗಳು ಬಿಸಾಡಿದ್ರು ಡ್ಯಾಮೇಜ್ ಆಗದಂಥ ಟಿವಿ ಅದು ಕೂಡ ಇದೆ. ಡಿಸ್ಪ್ಲೇ ಎಲ್ಲ ಒಳ್ಳೆ ಕ್ಲಾರಿಟಿ ಇದೆ ಮತ್ತು ಒಳ್ಳೆ ಬಾಳಿಕೆ ಕೂಡ ಇದೆ. ನಮ್ಮ ಹತ್ರ ಅದರ ಐಟಮ್ ಕೂಡ ಇಲ್ಲಿ ರೆಡಿ ಇದೆ. ಬಂದರೆ ಅವತ್ತೇ ಅದು ರೆಡಿಯಾಗಿ ಅವರಿಗೆ ಕೊಡ್ತೇವೆ. ಅಂದರೆ ಅರ್ಧ ಗಂಟೆ ಒಳಗೆ ಅವರಿಗೆ ರೆಡಿ ಮಾಡಿ ಕೊಡ್ತೇವೆ. ಈಗ 7 ತಿಂಗಳಿಂದ ನಾವು ಸೇಲ್ ಮಾಡ್ತಿದ್ದೇವೆ, ಯಾವುದೇ ಕಂಪ್ಲೇಂಟ್ ಏನಿಲ್ಲ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನ ಕಳೆದಂತೆ ಪ್ರತಿಯೊಂದು ತಂತ್ರಜ್ಞಾನದಲ್ಲೂ ಹಲವಾರು ಬದಲಾವಣೆಗಳಾಗುತ್ತೆ. 10-20 ವರ್ಷಗಳ ಹಿಂದೆ ನಮ್ಮೆಲ್ಲರನ್ನ ಮನರಂಜಿಸ್ತಾ ಇದ್ದಂತಹ ಡೂಮ್ ಟಿವಿಯ ಜಾಗಕ್ಕೆ ಇದೀಗ 55-65 ಇಂಚಿನ ಟಿವಿಗಳು ಬಂದು ಸೇರ್ಕೊಂಡ್ಬಿಟ್ಟಿದೆ. ನಾವು ಮನೆಗೆ ಯಾವುದಾದ್ರೂ ಒಂದು ಟಿವಿ ಬೇಕು ಅಂತ ಹೇಳಿದಾಗ ಶೋರೂಮ್ನಿಂದ ಪರ್ಚೇಸ್ ಮಾಡ್ತೀವಿ. ಬಟ್ ಅದರಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕಾಣಿಸಿಕೊಂಡ್ರೆ ನಮ್ಮ ಟಿವಿ ಹಾಳಾಯಿತು ಮಾರ್ರೆ ಅಂತ ನಾವು ಯಾವ ಶಾಪ್ನಿಂದ ಟಿವಿಯನ್ನು ಪರ್ಚೇಸ್ ಮಾಡಿರ್ತೀವೋ ಅಲ್ಲಿಗೆ ಹೋಗಿ ಅವ್ರ ಹತ್ರ ಹೇಳ್ತೀವಿ. ಬಟ್ ಅವರ ಸರ್ವಿಸ್ ತಗೊಳ್ಳೋದಕ್ಕೆ, ಅದನ್ನು ರಿಪೇರಿ ಮಾಡಿ ಕೊಡೋದಕ್ಕೆ ಸುಮಾರು ಟೈಮ್ ತಗೊಳ್ತಾರೆ. ಅಷ್ಟರವರೆಗೆ ನಮ್ಮ ಮನೆಯಲ್ಲಿ ನೋ ಟಿವಿ. ಆದರೆ ಕೇವಲ 2-3 ದಿನದಲ್ಲಿ ಟಿವಿಯನ್ನ ಸರ್ವಿಸ್ ಮಾಡಿ ಕೊಡುವಂತಹ ಮ್ಯಾಜಿಕಲ್ ಸ್ಪಾಟ್ಗೆ ಇವತ್ತು ನಾವು ಬಂದಿರುವಂಥದ್ದು. ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಇವರದೇ ಆದಂತಹ ಬ್ರ್ಯಾಂಡೆಡ್ ಆಗಿರುವಂತಹ ಟಿವಿ ಕೂಡ ಇಲ್ಲೇ ತಯಾರಾಗುತ್ತೆ. ಏನು ನಮ್ಮ ಪುತ್ತೂರಿನಲ್ಲಿ ಟಿವಿ ತಯಾರಾಗುತ್ತಾ ಅಂತ ತುಂಬಾ ಜನ ಹುಬ್ಬೇರಿಸಬಹುದು. ಎಸ್, ಪುತ್ತೂರಿನಲ್ಲಿ ಬ್ರ್ಯಾಂಡೆಡ್ ಆಗಿರುವಂತಹ ಸ್ಟಾರ್ ಟಿವಿ ಅನ್ನುವಂಥದ್ದು ತಯಾರಾಗುವಂತಹ ಸ್ಪಾಟ್ಗೆ ನಾವು ಇವತ್ತು ಬಂದಿದ್ದೇವೆ. ಇಲ್ಲಿ ಸೇಲ್ಸ್ ಸರ್ವಿಸ್ ಇರುವಂಥದ್ದು, ಸುಮಾರು 20ಕ್ಕಿಂತಲೂ ಅಧಿಕ ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಇವರು ಪಡ್ಕೊಂಡಿರುವಂಥದ್ದು. ಎಸ್, ಹಾಗಾದ್ರೆ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಟಿವಿಯ ಬಗೆಗಿನ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಕ್ವಿಕ್ ಆಗಿ ಟಿವಿ ರಿಪೇರಿ ಆಗುವಂತಹ ಸ್ಪಾಟ್ ನ ನಾವು ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು. ಪುತ್ತೂರಿನ ಸಂಪ್ಯದ ಅಕ್ಷಯ ಕಾಲೇಜಿನ ಆಪೋಸಿಟ್ ನಲ್ಲಿರುವಂತಹ ರೋಡಲ್ಲಿ ಮುಂದೆ ಬಂದ್ರೆ ವಾಗ್ಲೆಯಲ್ಲಿ ಈ ಒಂದು SS ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಇರುವಂಥದ್ದು. ಎಸ್, ಹಾಗಾದ್ರೆ ಬನ್ನಿ ಟಿವಿ ಸರ್ವಿಸ್ ಶಾಪ್ ಯಾವ ರೀತಿಯಾಗಿದೆ, ಸ್ಟಾರ್ ಟಿವಿ ಬಗ್ಗೆ ಮಾಲಕರು ಏನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ನೋಡ್ಕೊಂಡು ಬರೋಣ. ಟಿವಿಗಳನ್ನ ರಿಪೇರಿ ಮಾಡುವಂತಹ ಮ್ಯಾಜಿಕಲ್ ಹ್ಯಾಂಡ್, ಹಾಗೇನೆ ಸ್ಟಾರ್ ಟಿವಿಯ ರೂವಾರಿ ಆಗಿರುವಂತಹ ಸಿದ್ದಿಕ್ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನೋಡಿದ್ವಿ ಸರ್, ತುಂಬಾನೇ ಟಿವಿಗಳಿದೆ, ತುಂಬಾನೇ ಟಿವಿಗಳು ಸರ್ವಿಸ್ಗೆ ಬಂದಿರುವಂತದ್ದು. ಸದ್ಯ ಎಷ್ಟು ಬ್ಯುಸಿ ಆಗಿದ್ದೀರಾ ನೀವು ಅಂತ? ನಾವು ತುಂಬಾನೇ ಬ್ಯುಸಿ ಆಗಿದ್ದೇವೆ. ಅಂದರೆ ಈಗ ಸೀಸನ್ ಅದು ಮಳೆಗಳಂತ ಹೇಳಿದರೆ ನಮಗೆ ಒಂದು ಸೀಸನ್ ಆಗಿರ್ತೇವೆ, ಫುಲ್ ಬ್ಯುಸಿ ಆಗಿರ್ತೇವೆ. CRT ಮತ್ತು LED ಎರಡೂ ಕೂಡ ತುಂಬ ಬ್ಯುಸಿ ಆಗಿರ್ತೇವೆ. ಅದರ ಮಧ್ಯದಲ್ಲಿ ನಾವೊಂದು ನಮ್ಮ ಪ್ರಾಡಕ್ಟ್ ಕೂಡ ಶುರು ಮಾಡಿದ್ದೇವೆ ಸ್ಟಾರ್ ಹೆಸರಲ್ಲಿ ಕೂಡ. ಅದು ಕೂಡ ತುಂಬ ಚೆನ್ನಾಗಿದೆ, ಯಾವುದೇ ಬ್ರ್ಯಾಂಡ್ಗಿಂತ ಕಡಿಮೆ ಇಲ್ಲ. ಪ್ಯಾನಲ್ ಕೂಡ ಹಾಗೆ IPS ಪ್ಯಾನಲ್ ಕೂಡ ನಾವು ಅದರಲ್ಲಿ ಹಾಕಿದ್ದೇವೆ. ಆಮೇಲೆ ಅದರ ಬೋರ್ಡ್ಗಳು ಕೂಡ ಹಾಗೆ, ಅದು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಮತ್ತು ವೋಲ್ಟೇಜ್ ಕೂಡ ಸಾಧಾರಣ ಒಂದು 270 ವೋಲ್ಟ್ ತನಕ ಬಂದರೂ ಕೂಡ ಶಾರ್ಟ್ ಆಗೋದಿಲ್ಲ. ಕಂಪ್ಲೇಂಟ್ ಕೂಡ ಭಾರಿ ಕಡಿಮೆನೇ ಇದೆ. ಹಾಗೆ ಜನಗಳು ಕೂಡ ಉತ್ತಮ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. SS ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆ ಸೇಲ್ಸ್ ಆ್ಯಂಡ್ ಸರ್ವಿಸ್. ಹೌದು. ಯಾವ ಭಾಗದಿಂದೆಲ್ಲ ಇಲ್ಲಿಗೆ ಟಿವಿಗಳು ರಿಪೇರಿಗೆ ಬರುತ್ತೆ? ನಮಗೆ ಪುತ್ತೂರು ಟೌನು ಮತ್ತು ಉಪ್ಪಿನಂಗಡಿ, ಸುಳ್ಯ ಮತ್ತು ನಮ್ಮ ಈಚೆ ಬೆಳ್ಳಾರೆ, ಪಂಜ, ಸುಬ್ರಹ್ಮಣ್ಯ, ಈಚೆ ಮಾಣಿ, ವಿಟ್ಲ, ಅಂದರೆ ಸುತ್ತಮುತ್ತಲಿನ ಊರಿನವರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಅದು ರಿಪೇರಿ ಮಾಡಿ ಕೊಡ್ತಾ ಇದ್ದೇವೆ. ನಾವು ಟಿವಿ ಶೋರೂಮ್ಗಳಿಗೆ ಹೋಗಿ ಪರ್ಚೇಸ್ ಮಾಡಿ ಮತ್ತೆ ನಾವು ರಿಪೇರಿಗೆ ಕೊಟ್ಟಾಗ ಅವರು ನಮಗೆ ತುಂಬಾ ಟೈಮ್ ತಗೊಳ್ತಾರೆ ಟಿವಿಯನ್ನು ರಿಪೇರಿ ಮಾಡಿ ಕೊಡೋದಕ್ಕೆ. ಇಲ್ಲಿಗೆ ಡೈರೆಕ್ಟ್ ಬಂದು ಕೊಟ್ಟರೆ ಎಷ್ಟು ಟೈಮ್ ತಗೊಳ್ತೀರಾ? ನಾವು ಮ್ಯಾಕ್ಸಿಮಮ್ 3 ದಿವಸದಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೇವೆ. ಯಾವುದೇ ಸಮಸ್ಯೆಗಳಿದ್ರೆ 3 ದಿವಸದಲ್ಲಿ ಕ್ಲಿಯರ್ ಆಗ್ತದೆ. ಓಕೆ ಸರ್, ಇವಾಗ ಹೇಳೋದು ಅಂತ ಹೇಳಿದ್ರೆ LED ಟಿವಿಗಳು ಅಂತ ಹೇಳಿದಾಗ ಇವುಗಳೆಲ್ಲ ತುಂಬಾ ವರ್ಷಗಳ ಕಾಲ ಬಾಳಿಕೆ ಬರೋದಿಲ್ಲ ಅನ್ನೋವಂಥದ್ದು ಇರುತ್ತೆ. ಬಟ್ ನಿಮ್ಮ ಸ್ಟಾರ್ ಟಿವಿಯ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ? ಕ್ವಾಲಿಟಿ ನೋಡಿ, ಅದರಲ್ಲಿ ಡಿಸ್ಪ್ಲೇ ಕೂಡ IPS ಡಿಸ್ಪ್ಲೇ. IPS ಅಂತ ಹೇಳಿದರೆ ಅದು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರ್ತದೆ ಮತ್ತು ಬಾಳಿಕೆ ಕೂಡ ತುಂಬ ಜಾಸ್ತಿ ಬರ್ತದೆ. ಅದಕ್ಕೋಸ್ಕರ ನಾವು ಅಂದರೆ ಸಾಧಾರಣ ಒಂದು 25 ವರ್ಷದ ಇದರ ಫೀಲ್ಡಲ್ಲಿ ಇರುವವರು, ಎಲೆಕ್ಟ್ರಾನಿಕ್ ಬಗ್ಗೆ ಒಳ್ಳೆಯ ಅನುಭವ ಇದೆ. ಆದ ಕಾರಣ ಆದಷ್ಟು ಉತ್ತಮವಾದ ಪ್ಯಾನೆಲ್ಗಳನ್ನು ಹಾಕಿ ಅದಕ್ಕೆ ಬೋರ್ಡ್ ಕೂಡ ಹಾಗೆ ತುಂಬಾ ಚೆನ್ನಾಗಿರುವಂಥ ಬೋರ್ಡ್ಗಳನ್ನು ಹಾಕಿ ನಾವು ರೆಡಿ ಮಾಡಿದ್ದೇವೆ. ಕ್ಲಾರಿಟಿ ಕೂಡ ನೋಡ್ಬೋದು ಎಷ್ಟು ಕ್ಲಾರಿಟಿ ಇದೆ ಅಂತೇಳಿ.
ಸರ್, ಇವಾಗ ಸೇಲ್ಸ್ ಅಂಡ್ ಸರ್ವಿಸ್ ಅನ್ನ ಕೊಡ್ತೀರಾ, ಹೌದು, ಹೌದು. ಬಟ್ ಸ್ಟಾರ್ ಟಿವಿಯನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಹೇಗೆ ಬಂತು, ಯಾಕೆ ಬಂತು ಅಂತ? ಅಂದರೆ ಅದು ಜನಗಳೇ ನಮ್ಮ ಹತ್ರ ಹೇಳ್ತಾ ಇದ್ರು, ನಿಮ್ಮದೇ ಆದ ಒಂದು ಟಿ ವಿಗಳು, ಅಂದರೆ ನೀವು ತಿಳಿದವರಲ್ಲ, ಆದ ಕಾರಣ ನಿಮ್ಮದೇ ಆದ ಒಂದು ಬ್ರ್ಯಾಂಡನ್ನು ನಿಮಗೆ ರೆಡಿ ಮಾಡ್ಬೋದಲ್ಲ ಅಂತೇಳಿ ಅವರು ಜನಗಳ ಒಂದು ಆಕ್ಷೇಪದ ಮೇರೆಗೆ ನಾನು ಅದನ್ನು ಹಾಕಿದ್ದೇನೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕೊಂಡೋದವರೆಲ್ಲ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಮೊದಲು ನಾನು ಮಾರ್ಕೆಟಲ್ಲಿ ಇದನ್ನು ರೆಡಿ ಮಾಡಿ ಮಾರ್ಕೆಟಿಗೆ ಬಿಟ್ಟ ನಂತರ ಅವರ ಅನುಭವಗಳನ್ನು ತಗೊಂಡ ಮೇಲೆ ನಾನು ಈ ಒಂದು ಪ್ಲ್ಯಾನಿಗೆ ಬಂದಿದ್ದೇನೆ ಅಷ್ಟೇ. ಇಲ್ಲಿ ತಯಾರು ಮಾಡೋದ್ರಿಂದಾಗಿ ಪಾರ್ಟ್ಸ್ ಎಲ್ಲ ಅದಕ್ಕೆ ಬೇಕಾಗಿರುವಂಥದ್ದೇ ಇದಾಗುತ್ತೆ, ಅದರ ಬಗ್ಗೆ ಹೇಳೋದು. ಪಾರ್ಟ್ ಕೂಡ ಹಾಗೆ, ನಾವೀಗ ಕಂಪ್ಲೇಂಟ್ ಬರಲಿಲ್ಲ ಇಷ್ಟ ತನಕ, ಬಂದರೂ ಕೂಡ ನಮ್ಮ ಹತ್ರ ಅದರ ಐಟಮ್ ಕೂಡ ಇಲ್ಲಿ ರೆಡಿ ಇದೆ. ಬಂದರೆ ಅವತ್ತೇ ಅದು ರೆಡಿಯಾಗಿ ಅವರಿಗೆ ಕೊಡ್ತೇವೆ, ಅಂದರೆ ಅರ್ಧ ಗಂಟೆ ಒಳಗೆ ಅವರಿಗೆ ರೆಡಿ ಮಾಡಿ ಕೊಡ್ತೇವೆ ಅದನ್ನು. ನಿಮ್ಮ ಜೊತೆ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ? ನಮ್ಮಲ್ಲಿ ಇಲ್ಲಿ 4 ಮಂದಿ ಇದ್ದಾರೆ ಒಟ್ಟಿಗೆ. ಒಬ್ಬ ನನ್ನ ಮಗನೇ, ಇಬ್ಬರು ಮಕ್ಕಳಿದ್ದಾರೆ ನನ್ನ, ಮತ್ತು ಟೆಕ್ನಿಷಿಯನ್ಗಳಿದ್ದಾರೆ. ತುಂಬಾ ಜನರಿಗೆ ಹೆಸರುವಾಸಿ ಆಗಿರುವಂಥದ್ದು ಹಾಗಾಗಿ ಗೊತ್ತಿದೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಕೇಳೋದು ಅಂತ ಇದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಬರ್ಬೋದು? ನಾವು ಬೆಳಿಗ್ಗೆ 8:30ಯಿಂದ ರಾತ್ರಿ 10-11 ಗಂಟೆ ತನಕ ಇರ್ತೇವೆ. ಹೌದು, ಬರ್ಬೋದು. ಆದಿತ್ಯವಾರ ಕೂಡ ತೆರೆದಿರ್ತೇವೆ, ಬಂದಿಲ್ಲ. ಕರೆಕ್ಟ್ ಮಾಡಿ ಕೊಡ್ತೇವೆ. ಬನ್ನಿ, ಸ್ಟಾರ್ ಟಿವಿ ತಗೊಳ್ಳಿ ಎಲ್ಲರೂ, ತುಂಬಾ ಚೆನ್ನಾಗಿದೆ. ಮತ್ತು ಸರ್ವಿಸ್ ಕೂಡ ಇದ್ದರೆ, ಸರ್ವಿಸ್ ಕೂಡ ನಮ್ಮದು ತುಂಬ ಸ್ಪೀಡಾಗಿದೆ. ಸರ್ವಿಸಲ್ಲಿ ಕೂಡ ನಾವು ಡಿಲೇ ಮಾಡೋದಿಲ್ಲ, ಸೇಲ್ ಆಗಿದೆ ಆಮೇಲೆ ನೋಡು ಅಂಥೇಳಿ ಆ ರೀತಿ ಕೂಡ ಮಾಡೋದಿಲ್ಲ. ನಾವು ಮೊದಲು ಅಂದರೆ ಸರ್ವಿಸಿಗೆ ನಾವು ಫೋಕಸ್ ಕೊಡುವವರು. ಆದ ಕಾರಣ ನಮ್ಮ ಈ ಹೊಸ ಟಿ ವಿಗಳು ಕೂಡ ಈಗ ತಗೊಳ್ಳಿ, ಒಮ್ಮೆ ತೆಗೆದು ನೋಡಲಿ ಅವರು ಹೇಗಿದೆ ಅಂಥೇಳಿ. ಅವರು ಖಂಡಿತವಾಗಿ ಇನ್ನೊಬ್ಬರಿಗೆ ಅವರೇ ಪರಿಚಯ ಮಾಡಿಕೊಡ್ತಾರೆ ಅದರ ಬಗ್ಗೆ. ನಮ್ಮಲ್ಲಿ 24 ಇಂಚಿಂದ 65 ಇಂಚ್ ತನಕ ಉಂಟು. 24 ಉಂಟು, 24ರಲ್ಲಿ 2 ವೆರೈಟಿ ಉಂಟು, 32ಅಲ್ಲಿ 3 ವಿಧದ್ದುಂಟು. ಇನ್ನೊಂದು ಅನ್ಬ್ರೇಕೇಬಲ್, ಅಂದರೆ ಮಕ್ಕಳು ಬಾಲು ಅಥವಾ ರಿಮೋಟ್ಗಳು ಬಿಸಾಡಿದ್ರು ಡ್ಯಾಮೇಜ್ ಆಗದಂಥ ಟಿ ವಿ, ಅದು ಕೂಡ ಇದೆ. ಆಮೇಲೆ 43ಯಲ್ಲಿದೆ, ಆಮೇಲೆ 55ಯಲ್ಲಿದೆ, 65ಯಲ್ಲಿದೆ. 65ಯಲ್ಲಿಗೆ ನಮ್ಮ ಟಿ ವಿ ಇದೆ. ಸ್ಟಾರ್ ಟಿವಿಯನ್ನ ಸೇಲ್ ಮಾಡ್ತಾ ಇರುವಂತ ವಿಶ್ವನಾಥ್ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೊಸ ಬ್ರ್ಯಾಂಡ್ ಸ್ಟಾರ್ ಟಿವಿ ಅನ್ನೋವಂಥದ್ದು, ನೀವು ಅದನ್ನ ಸೇಲ್ ಮಾಡ್ತಾ ಇದ್ದೀರಾ, ಹೇಗಿದೆ ರೆಸ್ಪಾನ್ಸ್? ಒಳ್ಳೆ ರೆಸ್ಪಾನ್ಸ್ ಇದೆ ಮೇಡಮ್. ಡಿಸ್ಪ್ಲೇ ಎಲ್ಲ ಒಳ್ಳೆ ಕ್ಲಾರಿಟಿ ಇದೆ, ಮತ್ತು ಒಳ್ಳೆ ಬಾಳಿಕೆ ಕೂಡ ಇದೆ. ಈಗ 7 ತಿಂಗಳಿಂದ ನಾವು ಸೇಲ್ ಮಾಡ್ತಿದ್ದೇವೆ, ಯಾವುದೇ ಕಂಪ್ಲೇಂಟ್ ಏನಿಲ್ಲ ಇಷ್ಟವರೆಗೂ. ಮತ್ತು 5 ವರ್ಷದಿಂದ ಅವರೊಟ್ಟಿಗೆ ನಾನು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಹಾಗಾಗಿ ಒಡನಾಟ ಚೆನ್ನಾಗಿದೆ, ಎಲ್ಲ ಗೊತ್ತಿದೆ ಮೇಡಮ್. ಜನ ಕೂಡ ಒಪ್ಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಗಣೇಶ್ ಅವರಿದ್ದಾರೆ, ಇವರು ಕೂಡ ಹಾಗೆ ಸ್ಟಾರ್ ಟಿವಿಯನ್ನ ಸೇಲ್ ಮಾಡ್ತಾ ಇರುವಂತದ್ದು. ಮಾತಾಡ್ಸೋಣ. ನಮಸ್ತೆ ಸರ್. ಎಷ್ಟು ವರ್ಷಗಳಿಂದ ಸ್ಟಾರ್ ಟಿವಿಯನ್ನ ಸೇಲ್ ಮಾಡ್ತಿದ್ದೀರಾ? 4-5 ವರ್ಷ ಸೇಲ್ ಮಾಡ್ತಿದ್ದೆ. 4-5 ವರ್ಷಗಳಿಂದ ಮಾಡ್ತಾ ಇದ್ದೀರಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ನಿಮಗಂತ ನೀವು ಹೇಳಲೇಬೇಕು, ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಅಂತ. ರೆಸ್ಪಾನ್ಸ್ ಒಳ್ಳೆದುಂಟು, ತೊಂದರೆ ಇಲ್ಲ. ಪಿಕ್ಚರ್ ಕ್ವಾಲಿಟಿ ಮತ್ತು ಸೌಂಡ್ ಸಿಸ್ಟಮ್ ಒಳ್ಳೆದುಂಟು. ಹಾಗೆ ಯಾವುದೇ ರೀತಿಯಂತ ಸಮಸ್ಯೆಗಳು ಬಂದರೂ ಕೂಡ ಕೂಡಲೇ ಸರ್ವಿಸ್ ಮಾಡಿಕೊಡ್ತೇವೆ. ಎಷ್ಟು ಇಂಚಿಯ ಟಿವಿಗೆ ಜಾಸ್ತಿ ಜನಗಳಿಂದ ಬೇಡಿಕೆ ಇದೆ? ಜಾಸ್ತಿ 32 ಮತ್ತು 43 ಸೇಲ್ಸ್ ಜಾಸ್ತಿ ಇದೆ. ಓಕೆ ಸರ್, ಬೇರೆ ಬ್ರ್ಯಾಂಡ್ಗಳಿಗೆ ಹೋಲಿಕೆ ಮಾಡಿದರೆ ನಿಮ್ಮ ಪ್ರಕಾರ ಸ್ಟಾರ್ ಟಿವಿ ಅನ್ನುವಂಥದ್ದು ಎಷ್ಟು ಬೆಸ್ಟ್ ಅಂತ ಹೇಳ್ತೀರಾ? ಪಿಕ್ಚರ್ ಕ್ವಾಲಿಟಿ ಮತ್ತು ಸೌಂಡು, ಮತ್ತು ಎರಡನೇದಾಗಿ ಸರ್ವಿಸ್ ಮೇಯ್ನ್ ಆಗಿ. ಅಂದರೆ ವಾರಂಟಿದ ಸೇಲ್ ಮಾಡಿದರೆ ನಮಗೆ ಕೂಡಲೇ ಸರ್ವಿಸ್ ಮಾಡುವಂಥ ವ್ಯವಸ್ಥೆ ಉಂಟಾಗಿ ಹಾಗಾಗಿ ಬೆಸ್ಟ್. ಹೌದೌದು. ಥ್ಯಾಂಕ್ ಯು ಸರ್. ಇವರು ಕೂಡ ಹಾಗೇನೆ ಸ್ಟಾರ್ ಟಿವಿ ಸೇಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿ, ಮಾತಾಡ್ಸೋಣ. ನಮಸ್ತೆ ಸರ್. ಹೇಗಿದೆ ರೆಸ್ಪಾನ್ಸ್ ಸ್ಟಾರ್ ಟಿವಿಗೆ ಜನರಿಂದ? ತೊಂದರೆ ಇಲ್ಲ, ಒಳ್ಳೆ ಇದು ಮಾಡ್ತಾ ಇದ್ದೇನೆ. 5 ವರ್ಷ ಆಯ್ತು ನಾನು ಫೀಲ್ಡಿಗೆ ಬಂದು, ಜೊತೆಗೆ ಇದ್ದೇನೆ ನಾನು. ಕಸ್ಟಮರ್ಸ್ ಒಳ್ಳೆ ಇದು ಮಾಡ್ತಾ ಇದ್ದಾರೆ, ಒಳ್ಳೆ ಕ್ಲಾರಿಟಿದಲ್ಲಿ ಉಂಟು, ಸ್ಟೋರೇಜ್ ಪ್ರಾಬ್ಲಮ್ ಬರಲಿಲ್ಲ. ಒಂದು 7 ತಿಂಗಳ 25 ಟಿವಿ ನಾನು ಮಾಡಿದ್ದೇನೆ, ತೊಂದರೆ ಇಲ್ಲ. ಕಸ್ಟಮರ್ಸ್ ಏನಿದೆ ಕಾಮೆಂಟ್ ಬರಲಿಲ್ಲ. ಓಕೆ, ಹಾಗಾಗಿ ಬೆಸ್ಟ್ ಅಂತ ಹೇಳ್ತೀರಾ ನೀವು? ಒಳ್ಳೆ ತೊಂದರೆ ಇಲ್ಲ, ಒಳ್ಳೆ ಕ್ಲಾರಿಟಿ ಇದೆ ಉಂಟು. ಥ್ಯಾಂಕ್ ಯು ಸರ್. ತಂದೆಯ ಕೆಲಸಕ್ಕೆ ಮಕ್ಕಳು ಕೂಡ ಸಾಥನ ಕೊಡ್ತಾ ಇರುವಂಥದ್ದು ಸಿದ್ದಿಕ್ ಅವರ ಮಗ ಸವಾದ್ ಅವರಿದ್ದಾರೆ. ಇವರು ಕೂಡ ಹಾಗೇನೆ ಇಲ್ಲಿ ರಿಪೇರಿ ಕೆಲಸಗಳನ್ನ ಮಾಡ್ತಾರೆ. ಹಾಗೇನೆ ಹೊಸ ಸ್ಟಾರ್ ಟಿವಿ ಇದೆ ಅಲ್ವಾ, ಅದನ್ನ ಸೇಲ್ ಮಾಡೋ ವಿಚಾರದಲ್ಲಿ ಕೂಡ ಅವರಿಗೆ ಸಾಥನ ಕೊಡ್ತಾ ಇರುವಂಥದ್ದು. ಇವ್ರ ಜೊತೆ ಕೂಡ ಮಾತಾಡಬೇಕು, ಯಾಕೆಂತ ಹೇಳಿದ್ರೆ ಬೆಳಗ್ಗಿಂದ ಸಂಜೆಯವರೆಗೆ ತಂದೆ ಜೊತೆ ಇದ್ದು ಅವರಿಗೆ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದು.
ಬಿಸಿ ಇದ್ರಾ ಹೇಗೆ ಅಂತ? ಹೌದು, ಫುಲ್ ಬಿಸಿಗೆ ಸೀಸನ್ ಟೈಮ್ ಅಲ್ಲ, ಹಾಗಾಗಿ ಬಿಸಿ ಇದ್ರೆ ರಿಪೇರಿಯಲ್ಲಿ. ಹೌದು. ಓಕೆ, ಇವಾಗ ನಿಮ್ಮದೇ ಆದಂತ ಸ್ಟಾರ್ ಟಿವಿ ಇರುವಂತದ್ದು, ಅದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳಿ. ಸ್ಟಾರ್ ಟಿವಿ ಅಂದರೆ ಅದು ಈಗೆಲ್ಲ ಫುಲ್ಲು ಎಲ್ಲ ಶಾಪಿಗೆ ಹೋಗ್ತಾ ಉಂಟು. ಅದೇ ಥರ ಒಳ್ಳೆ ಕ್ಲಾರಿಟಿ ಉಂಟು. 24 32 43 55 65 ತನಕ ಉಂಟು. ಕ್ಲಾರಿಟಿ ಉಂಟು. ಸ್ಮಾರ್ಟ್ ಟಿವಿ, ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಎಲ್ಲ ಅದರಲ್ಲೇ ಉಂಟು. OTT ಚಾನಲ್ ಟೈಪು. ವೈಫೈ ಕನೆಕ್ಟ್ ಮಾಡಿ ನೋಡಿದ್ರು ಸಾಕು, ನಿಮಗೆ ಕ್ಲೀನ್ ಆಗ್ತದೆ. ನಾರ್ಮಲ್ ಬೇಸಿಕ್ ಟಿವಿ ಸಹ ಉಂಟು ನಿಮ್ಮ ಅದರಲ್ಲಿ ರೆಡಿಯಾಗಿ. ಒಂದು ದಿನದಲ್ಲಿ ಎಷ್ಟು ಟಿವಿಗಳು ಬರುತ್ತೆ ರಿಪೇರಿ? ಅಂದರೆ ಲೆಕ್ಕ ಇಲ್ಲ, ಟಿವಿ ಸುಮಾರು ಬರ್ತಾ ಇರ್ತದೆ. ಅಂದರೆ ಒಬ್ಬೊಬ್ಬರು ತಕೊಂಡು ಬರೋದು, ಒಂದು ದಿನದಲ್ಲಿ ಒಂದು 20-30 ಟಿವಿ ಎಲ್ಲ ಬರ್ತಾ ಇರ್ತದೆ. ಒಂದು ಟರ್ನ್ ಓವರ್ ಆಗ್ತಾ ಉಂಟು. ಟಿವಿ ಎಲ್ಲ ರೆಡಿ ಮಾಡಿ ಹೋಗುದು, ಕೆಲವು ರೆಡಿಯಾಗಿ ಇಲ್ಲಿ ನಿಲ್ತದೆ, ಆ ಟೈಪ್ ಎಲ್ಲ ಇರ್ತದೆ. ಅದು ಬಿಸ್ನೆಸ್ ಅಲ್ಲೆಲ್ಲ ಇರುತ್ತೆ. ಹೌದು, ಅದೇ ತರ ಕೆಲವು ಆಗದನ್ನೆಲ್ಲ ಎಕ್ಸ್ಚೇಂಜ್ ಮಾಡಿ ಈಗ ನಾವು ಸ್ಟಾರ್ ಟಿವಿ ಎಲ್ಲ ಕೊಡ್ತಾ ಇದ್ದೇವೆ. ಕೆಲವು ಟಿವಿ ರಿಜೆಕ್ಟ್ ಮಾಡಿ ತಕೊಂಡು ಹೋಗ್ತಾರೆ. ಹೌದು. ಇಲ್ಲಿಗೆ ನೀವು ಕೆಲಸಕ್ಕೆ ಬಂದು ಎಷ್ಟು ವರ್ಷ? ನಾವು ಶಾಪ್ ಹೋದಾಗ ಓಪನ್ ಆದ ನಂತರ ಇಲ್ಲೇ ಇದ್ದೇನೆ. ಎಷ್ಟು ಖುಷಿ ಇದೆ ನಿಮಗೆ ಅಂತ ನಿಮ್ಮದೇ ಆದಂತಹ ಬಿಸ್ನೆಸ್? ತುಂಬ ಖುಷಿ ಇದೆ, ತೊಂದರೆ ಇಲ್ಲ. ಹಾಗಾಗಿ ನಮ್ಮದೇ ಸ್ವಂತ ಕಂಪನಿ, ಅಂಗಡಿ ಎಲ್ಲ ಉಂಟು. ಬೇರೆಯವರ ಅಂಗಡಿಯಲ್ಲಿ ಇಲ್ಲೇ ಇದ್ದೇವೆಲ್ಲ ಹಾಗೆ. ಹೌದು, ಓಕೆ. ಇನ್ನು ಮುಂದೆ ಕೂಡ ನಿಮ್ಮ ಸಾಥ್ ತಂದೆಗೆ ಹೀಗೆ ಇರಲಿ. ಥ್ಯಾಂಕ್ ಯು. ಸದಿ ಅವರು ಇದ್ದಾರೆ, ಇವರು ಸಿದ್ದಿಕ್ ಅವರ ಪ್ರಥಮ ಪುತ್ರ. ಮಾತಾಡಬೇಕು, ಇವರು ಎಜುಕೇಶನ್ ಮಾಡ್ತಾ ಇದ್ದಾರೆ. ಹಾಯ್. ಹಲೋ ಸರ್. ಓಕೆ, SS ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಮಗೆ ಸ್ವಲ್ಪ ಹೇಳೋದಾದ್ರೆ? ನಾವಂದರೆ ಈ ಶಾಪ್ ಸ್ಟಾರ್ಟ್ ಮಾಡಿ SS ಎಲೆಕ್ಟ್ರಾನಿಕ್ಸ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 4 years ಆಗಿದೆ. 4 yearsಯಿಂದ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೀವಿ. ಅಂದರೆ ತಂದೆ ಎಲ್ಲ CRT LED ಅವರೇ ನೋಡೋದು. ಸೊ ಪ್ರಾಪರ್ ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋ ಕಾರಣ ಪ್ರಾಪರಾಗಿ ಕೊಡ್ತಾರೆ ಸರ್ವಿಸ್ ಡಿಲೇ ಸರ್ವಿಸು ಹಾಗೇನು ತೊಂದರೆ ಇಲ್ಲ, ಇಶ್ಯೂ ಇಲ್ಲ, ಅಂದರೆ ಕಂಪ್ಲೇಂಟ್ ಏನಿಲ್ಲ ಸರ್ವಿಸಲ್ಲಿ. ಸೊ ಸರ್ವಿಸ್ ಕ್ವಾಲಿಟಿ ಮತ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಕಸ್ಟಮರ್ಸಿಂದ. ಮ್ಯಾಕ್ಸಿಮಮ್ ನಮಗೆ ಟೆಕ್ನಿಷಿಯನ್ ಬರೋದ್ರಿಂದ ಎಲ್ಲ ರೆಸ್ಪಾನ್ಸ್ ಎಲ್ಲ ಪ್ರಾಪರ್ ಆಗಿದೆ ನಮಗೆ. ಅಂದರೆ ನಾವು ಎಷ್ಟೋ ದಿವಸ ನಾನು ಕಾಮರ್ಸ್ ಫೀಲ್ಡಲ್ಲಿ ಹೋಗ್ತಿದ್ದೆ. ಸೊ ಇವಾಗ ಎಲೆಕ್ಟ್ರಾನಿಕ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋ ಕಾರಣ, ಅಂದರೆ ತಂದೆ ಇದೇ ಫೀಲ್ಡ್ ಕಂಟಿನ್ಯೂ ಮಾಡೋ ಕಾರಣ ಈಗ ಡಿಪ್ಲೊಮಾ ಮಾಡ್ತಿದ್ದೀನಿ ಎಲೆಕ್ಟ್ರಾನಿಕ್ಸಲ್ಲಿ. ಸೊ ಹಾಗೆ ನಾವು ನಮ್ಮ ಬ್ರ್ಯಾಂಡ್ ಇರೋ ಕಾರಣ ಅದಕ್ಕೆ ಅಂತಲೇ ಮೇನ್ ಫೋಕಸ್ ಮಾಡಿ ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲಿ ಈಗ ಸ್ಟಡೀಸ್ ಮಾಡ್ತಿದ್ದೀನಿ ನಾನು. ಹೌದು, ನೋಡ್ಬೋದು ಖಂಡಿತ. ಥ್ಯಾಂಕ್ ಯು. ವೀಕ್ಷಕರೇ, SS ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ ಯಾವ ರೀತಿ ಆಗಿದೆ ಅಂತ ನೋಡಿದ್ರಲ್ಲ. ಎಲ್ಲ ರೀತಿಯಾದಂತಹ ಬ್ರ್ಯಾಂಡೆಡ್ ಆಗಿರುವಂತಹ ಟಿವಿಗಳನ್ನ ಇಲ್ಲಿ ಸರ್ವಿಸ್ ಮಾಡಿ ಕೊಡಲಾಗುತ್ತೆ. ನಾವು ಇವಾಗ ಶೋರೂಮ್ಗೆ ಹೋಗಿ ಟಿವಿಯನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ವಾಪಸ್ ಅದರಲ್ಲಿ ಯಾವ್ದಾದ್ರು ರೀತಿಯಂತ ಸಮಸ್ಯೆಗಳು ಕಾಣಿಸಿಕೊಂಡು ಟಿವಿ ಕೈ ಕೊಟ್ರೆ ನಾವೆಲ್ಲ ಯೋಚನೆ ಮಾಡ್ತೀವಿ, ಏನ್ ಮಾಡೋದಪ್ಪ ಅಂತ ಹೇಳಿ ಅವ್ರಿಗೆ ವಾಪಸ್ ಕೊಂಡೋಗಿ ಕೊಡ್ತೀವಿ. ಬಟ್ ಅವರು ನಮಗೆ ಸರ್ವಿಸ್ ಮಾಡಿ ಕೊಡುವಾಗ ತುಂಬಾನೇ ಟೈಮನ್ನ ತಗೊಳ್ತಾರೆ. 1 ವಾರ 2 ವಾರ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಬಟ್ ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ನಿಮ್ಮ ಟಿವಿಯನ್ನ ಕೊಟ್ಟು ಸರ್ವಿಸ್ ಮಾಡೋದಕ್ಕೆ ಹೇಳಿದ್ರೆ 2-3 ದಿನಗಳಲ್ಲೇ ನಿಮ್ಮ ಕೈಗೆ ಯಾವ ರೀತಿಯಾದಂತಹ ನೀವು ಅಂದ್ಕೊಳ್ತಿರೋ ಆ ಸಮಸ್ಯೆಗಳೆಲ್ಲವೂ ದೂರ ಆಗಿ ನಿಮಗೆ ಟಿವಿ ಸಿಗೋವಂಥದ್ದು. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಟಿವಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸಿಕೊಂಡ್ರೆ ಕೂಡ SS ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸ್ಗೆ ಬಂದು ಇಲ್ಲಿ ಟಿವಿಯನ್ನು ಕೊಡ್ಬೋದಾಗಿದೆ. ಇದರ ಜೊತೆಗೆ ಟಿವಿ ಮಾರಾಟದ ವಿಚಾರಕ್ಕೆ ಬಂದಾಗ ಹೊಸದಾಗಿರುವಂತಹ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿರುವಂಥದ್ದು ಸ್ಟಾರ್ ಟಿವಿ. ಇವರದ್ದೇ ಆಗಿರುವಂತಹ ಹೊಸ ಬ್ರ್ಯಾಂಡ್ ಇದು. ಹಾಗಾಗಿ ಇದಕ್ಕೆ ಕೂಡ ಗ್ರಾಹಕರಿಂದ ಉತ್ತಮವಾಗಿರುವಂತಹ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರುವಂಥದ್ದು. ತುಂಬಾ ಜನ ಸ್ಟಾರ್ ಟಿವಿಯನ್ನ ಮೆಚ್ಕೊಂಡಿದ್ದಾರೆ. ಹಾಗಾಗಿ ನೀವು ಕೂಡ ಟಿವಿ ಬೇಕು ಅನ್ನುವಂಥ ಯೋಚನೆಯನ್ನ ಹಾಕೊಂಡಿದ್ರೆ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಟಿವಿಯನ್ನ ಬದಲಾಯಿಸಬೇಕು ಅನ್ನುವಂಥ ಯೋಚನೆಯನ್ನ ಹಾಕೊಂಡಿದ್ರೆ SS ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸ್ಗೆ ಬಂದು ಇಲ್ಲಿರುವಂತಹ ಸ್ಟಾರ್ ಟಿವಿಯನ್ನ ಪರ್ಚೇಸ್ ಮಾಡಬಹುದಾಗಿದೆ. ಈ ಪ್ಲೇಸ್ ಒಂದು ಪ್ರಾಪರ್ ಆಗಿ ಇಲ್ಲಿ ಇರುವಂಥದ್ದು ಎಲ್ಲಿಂತ ಹೇಳಿದ್ರೆ ಪುತ್ತೂರಿನಿಂದ ಸಂಪ್ಯಕ್ಕೆ ಬಂದ್ರೆ ಅಕ್ಷಯ ಕಾಲೇಜಿನ ಆಪೋಸಿಟ್ ನಲ್ಲಿರುವಂತಹ ರೋಡಲ್ಲಿ ಮುಂದೆ ಬಂದ್ರೆ ವಾಗ್ಲೆಯಲ್ಲಿ ಇರುವಂಥದ್ದು. ಕಮ್ಮಡಿ ಹಾಸ್ಪಿಟಲ್ನ ಆಪೋಸಿಟ್ ನಲ್ಲಿ ಈ ಒಂದು SS ಎಲೆಕ್ಟ್ರಾನಿಕ್ಸ್ ಇರುವಂಥದ್ದು. ಹಾಗಾಗಿ ನೀವು ಇಲ್ಲಿಗೆ ಬಂದು ಯಾವುದೇ ರೀತಿಯಾದಂತಹ ಟಿವಿಯಲ್ಲಿ ಸಮಸ್ಯೆಗಳಿದ್ರೆ ಕೂಡ ಅವುಗಳನ್ನ ಸರ್ವಿಸ್ ಮಾಡಿಸ್ಕೊಳ್ಬಹುದಾಗಿದೆ. ಹಾಗೆಯೇ ಸ್ಟಾರ್ ಟಿವಿಯನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.